ಅಲಂಕಾರಗೊಂಡಿರುವ ಹೋರಿಗಳು, ಹೋರಿಗಳ ಕೊರಳಲ್ಲಿ ಕಾಣೋ ಕೊಬ್ಬರಿಯ ಹಾರ, ಜನರ ನಡುವೆ ಓಡ್ತಿರೋ ಹೋರಿಗಳು, ಸಾವಿರಾರು ಸಂಖ್ಯೆಯಲ್ಲಿ ಸೇರಿರೋ ಜನರು. ಇದು ಮೈ ಜಮ್ಮೆನಿಸುವ ಕೊಬ್ಬರಿಯ ಹೋರಿಯಾಟ. ಉತ್ತರ ಕರ್ನಾಟಕದಲ್ಲಿ ಮಳೆಯಿಂದ ಸಾಕಷ್ಟು ಹಾನಿಯಾಗಲಿ, ಬರಗಾಲದಿಂದ ರೈತರು ತತ್ತರಿಸಿ ಹೋಗಲಿ, ಆದ್ರೆ ಅಲ್ಲಿನ ರೈತರು ನೋವಿನಲ್ಲಿಯೂ ಎಲ್ಲಿಲ್ಲದ ಸಂಭ್ರಮಕ್ಕೆ ಮುಂದಾಗುತ್ತಾರೆ ಈ ಹೋರಿ ಹಬ್ಬಕ್ಕೆ. ದೀಪಾವಳಿ ಹಬ್ಬ ಬಂದ್ರೆ ಅವರ ಜನಪ್ರಿಯ ಗ್ರಾಮೀಣ ಕ್ರೀಡೆಯಾದ ಕೊಬ್ಬರಿ ಹೋರಿ ಓಡಿಸೋ ಸ್ಪರ್ಧೆ ಶುರುವಾಗುತ್ತದೆ. ಈ ಸ್ಪರ್ಧೆ ನೋಡುವುದಕ್ಕೆ ಮೈ ಝುಮ್ಮೆನಿಸುತ್ತದೆ. ವರ್ಷಕ್ಕಿಂತ ವರ್ಷಕ್ಕೆ ಈ ಹೋರಿ ಹಬ್ಬದ ಆಟ ತಾರಕಕ್ಕೆ ಏರುತ್ತಿದೆ. ಇದು ಕರ್ನಾಟಕದ IPL ಎಂದೇ ಹೇಳಬಹುದು. ಇಲ್ಲಿಯೂ ಕೂಡ ಬೆಟ್ಟಿಂಗ್ ನಡೆಯುತ್ತದೆ, ಫಿಕ್ಸಿಂಗ್ ನಡೆಯುತ್ತದೆ ಅಂದ್ರೆ ನೀವು ನಂಬಲೇಬೇಕು. ನಮ್ಮ ಹೋರಿ ಹಿಡಿಯರಲೇ ತಾಕತ್ತಿದ್ರೆ, ನಿನ್ನ ಹೋರಿ ಬಿಡಲೇ ತಾಕತ್ತಿದ್ರ, ಯಪ್ಪ ಹೋರಿ ತೂಫಾನ್ ಹೋದಂಗ ಹೋತಲೇ, ಏನ್ ಹಬ್ಬ, ಏನ್ ಅಲಂಕಾರ ಈ ಹೋರಿಗೆ. ಹೀಗೆ ಒಂದ ಎರಡ ಜನರ ಮಾತು, ಕೇಕೆ, ಹಾರಾಟ, ತೂರಾಟ, ಪಟಾಕಿ ಸದ್ದು ನಿಜಕ್ಕೂ ಎಲ್ಲರನ್ನ ವಿಜೃಂಭಿಸುತ್ತದೆ. ದೀಪಾವಳಿ ಅಂದ್ರೆ ಉತ್ತರ ಕರ್ನಾಟಕದ ಹಾವೇರಿ, ಶಿವಮೊಗ್ಗ, ದಾವಣಗೆರೆ, ಧಾರವಾಡ, ಬೆಳಗಾವಿ, ಬಳ್ಳಾರಿ, ಕಾರವಾರ, ಗದಗ ಜಿಲ್ಲೆಗಳಲ್ಲಿ ಪಟಾಕಿ ಹೊಡೆದು ಸಿಹಿ ತಿನ್ನೋ ಹಬ್ಬ ಅಲ್ಲವೇ ಅಲ್ಲ. ಅದು ಮಣ್ಣಿನ ಧೂಳಿನೊಳಗೆ ಛಂಗನೆ ಬರೋ ಹೋರಿ ಹಿಡಿಯೋ ಹಬ್ಬ. ಹೋರಿ ತಿವಿದರೆ ಯಮನ ಪಾದವೇ ಗತಿ. ಹುಸೇನ್ ಬೋಲ್ಟ್ ಮೀರಿಸೋ ರೇಂಜಿಗೆ ಹೋರಿಗಳು ಅಖಾಡದಲ್ಲಿ ಓಡ್ತಾ ಇದ್ರೆ ಅವರ ಕದರ್ ಬೇರೆನೇ ಇರುತ್ತದೆ. ಹೋರಿ ಹಬ್ಬ ಅಂದ್ರೆ ಈ ಭಾಗದ ಜಿಲ್ಲೆಯ ಜನರಿಗೆ ಎಲ್ಲಿಲ್ಲದ ಖುಷಿ. ಅದರಲ್ಲೂ ರೈತಾಪಿ ವರ್ಗದ ಜನರು ಮತ್ತು ರೈತಾಪಿ ಕುಟುಂಬದ ಯುವಕರಿಗಂತೂ ಹೋರಿ ಹಬ್ಬ ಎಂದ್ರೆ ಅಚ್ಚುಮೆಚ್ಚು. ಹೋರಿ ಹಬ್ಬ ಈ ಭಾಗದ ಜಾನಪದ ಕ್ರೀಡೆಗಳಲ್ಲಿ ಒಂದು ಅತ್ಯಂತ ಪ್ರಸಿದ್ಧಿ ಹಬ್ಬವಾಗಿದೆ. ಈ ಹಬ್ಬಕ್ಕೆ ಯುವಕರ ದಂಡು ತಂಡ ಕಟ್ಟಿಕೊಂಡು ಚಲನಚಿತ್ರ ನಟರು, ದೇವರ ಹೆಸರುಗಳನ್ನ, ಕ್ರಿಕೆಟ್ ತಾರೆಯರ ಹೆಸರುಗಳನ್ನ ಈ ಹೋರಿಗಳಿಗೆ ಇಟ್ಟು ಹೋರಿ ಹಬ್ಬಕ್ಕೆ ತಯಾರಿ ಮಾಡುತ್ತಾರೆ. ಈ ಹಬ್ಬವನ್ನ ಕೊಬ್ಬರಿ ಹೋರಿಯಾಟ, ದನ ಬೆದರಿಸುವ ಸ್ಪರ್ಧೆ, ಹಟ್ಟಿ ಹಬ್ಬ, ಹೀಗೆ ವಿವಿಧ ಹೆಸರುಗಳಿಂದ ಕೂಡ ಕರೆಯಲಾಗುತ್ತದೆ. ಅಲಂಕಾರಗೊಂಡಿರುವ ಹೋರಿಗಳು, ಹೋರಿಗಳ ಕೊರಳಲ್ಲಿ ಕಾಣೋ ಕೊಬ್ಬರಿ ಹಾರ, ಹೋರಿಗಳ ಬಳಿ ರಾರಾಜಿಸೋ ವಿಚಿನ್ನ ಹೆಸರುಗಳು, ಜನರ ನಡುವೆ ಓಡ್ತಿರೋ ಹೋರಿಗಳು, ಸಾವಿರಾರು ಸಂಖ್ಯೆಯಲ್ಲಿ ಸೇರಿರೋ ಜನರು. ಈ ಸ್ಪರ್ಧೆಗೆ ಬಂದಿದ್ದ ಹೋರಿಗಳ ಹೆಸರಿನಲ್ಲಿ ಧ್ವಜವನ್ನು ಹಿಡಿದು ಯುವಕರು ಅಂಗಳದ ಸುತ್ತಲೂ ಸಂಭ್ರಮದಿಂದ ಓಡಾಡುತ್ತಾರೆ. ಪ್ರತಿ ಹೋರಿಯು ಓಟಕ್ಕೆ ಇಳಿಯುತ್ತಿದ್ದಂತೆ ಅವುಗಳ ಮಾಲೀಕರು ಹೂ ಹಾಕಿ ಸ್ವಾಗತಿಸುತ್ತಾರೆ. ಇನ್ನು ತಮ್ಮಿಷ್ಟದ ಹೋರಿಗಳ ಅಖಾಡಕ್ಕೆ ಇಳಿಯುತ್ತಿದ್ದಂತೆ ಜನರು ಜೋರಾಗಿ ಕೇಕೆ ಹಾಕಿ ಹುರುಪು ನೀಡುತ್ತಾರೆ. ದೀಪಾವಳಿಯ ಪಾಡ್ಯದ ದಿನ ಕೊಬ್ಬರಿ ಹೋರಿ ಸ್ಪರ್ಧೆ ನಡೆಯುತ್ತದೆ. ಇಲ್ಲಿ ನಡೆಯೋ ಕೊಬ್ಬರಿ ಹೋರಿ ಸ್ಪರ್ಧೆ ನಂತರದ ದಿನಗಳಲ್ಲಿ ಉತ್ತರ ಕರ್ನಾಟಕದಾದ್ಯಂತ ವ್ಯಾಪಿಸುತ್ತದೆ. ಹೋರಿಗಳ ಕೊರಳಲ್ಲಿ ಕೊಬ್ಬರಿ ಹಾರ, ಹಣೆಗೆ ಬಲೂನು, ಹೆಗಲ ಮೇಲೆ ಡಿಸೈನ್ ಬಟ್ಟೆ ಅಲಂಕಾರ, ಹೀಗೆ ತರವೇ ಹಾರಿ ರಿಬ್ಬನ್ ಹಾಕಿ ಹೋರಿಗಳನ್ನ ಅಲಂಕಾರ ಮಾಡಲಾಗುತ್ತದೆ. ಹೀಗೆ ಅಲಂಕಾರಗೊಂಡ ಹೋರಿಗಳನ್ನ ಓಡಿಸುತ್ತಾರೆ. ಈ ಹಬ್ಬವನ್ನ ಎಂತಹ ಕಷ್ಟ ಬಂದ್ರೂ ಬಿಡುವುದಿಲ್ಲ ಅಂತಾರೆ ಇಲ್ಲಿನ ರೈತಾಪಿ ವರ್ಗದವರು. ಹೋರಿ ಮಾಲೀಕರು ಹುರುಳಿ, ಹಿಂಡಿ ಸೇರಿದಂತೆ ವಿವಿಧ ಧಾನ್ಯಗಳನ್ನ ತಿನ್ನಿಸಿ ಹೋರಿಯನ್ನ ಭರ್ಜರಿಯಾಗಿ ತಯಾರಿ ಮಾಡುತ್ತಾರೆ. ಸಂಘಟಕರ ನಿಗದಿಪಡಿಸಿದ ಸಮಯದಲ್ಲಿ ಹೋರಿ ಯಾರ ಕೈಗೂ ಸಿಗದಂತೆ ದೂರಕ್ಕೆ ಓಡಬೇಕು. ಹೋರಿಯನ್ನ ಓಡಿಸುತ್ತಿದ್ದಂತೆ ಹೋರಿ ಹಿಡಿಯೋರು ಹೋರಿ ಹಿಂದೆನೆ ಓಡುತ್ತಾರೆ. ಯಾರ ಕೈಗೆ ಸಿಗದಂತೆ ಓಡುವ ಹೋರಿಗೆ ಬಹುಮಾನ ನೀಡಲಾಗುತ್ತದೆ. ಒಂದು ವೇಳೆ ಹೋರಿ ಕೈಗೆ ಸಿಕ್ಕರೆ ಹೋರಿ ಹಿಡಿದವರಿಗೂ ಬಹುಮಾನ ನೀಡಲಾಗುತ್ತದೆ. ಹೀಗಾಗಿ ಭರ್ಜರಿ ಓಟೋ ಕಿತ್ತು ಹೋರಿಗಳನ್ನ ಹಿಡಿಯಲು ಪ್ರಾಣದ ಹಂಗು ತೊರೆದು ಪೈಲ್ವಾನರು ಪ್ರಯತ್ನಿಸುತ್ತಾರೆ. ಒಟ್ಟಾರೆ ಕೆಲವೊಂದು ಬಾರಿ ಡೇಂಜರ್ ಅನ್ನಿಸುವ ಕೊಬ್ಬರಿ ಹೋರಿ ಸ್ಪರ್ಧೆಯನ್ನ ಉತ್ತರ ಕರ್ನಾಟಕದ ರೈತರು ಮನರಂಜನೆ ಹಬ್ಬವಾಗಿ ಆಚರಿಸಿಕೊಂಡು ನೂರಾರು ವರ್ಷಗಳಿಂದ ಬಂದಿದ್ದಾರೆ. ಮೊದಲಿಗೆ ಸ್ಥಳೀಯರು ಸಂಘಟನಾ ಸಮಿತಿಯನ್ನು ರಚಿಸುತ್ತಾರೆ. ಇದೇ ಸಮಿತಿಯು ಸ್ಪರ್ಧೆಯ ದಿನಾಂಕವನ್ನ ನಿರ್ಧರಿಸುತ್ತದೆ, ಸ್ಪರ್ಧೆಗಳ ನಿಯಮವನ್ನ, ನಿರ್ಬಂಧನೆಯನ್ನ ರೂಪಿಸುತ್ತದೆ ಮತ್ತು ಪ್ರಶಸ್ತಿಯನ್ನು ಕೂಡ ಅಂತಿಮಗೊಳಿಸಲಾಗುತ್ತದೆ. ಕೆಲವೊಂದು ಪ್ರಶಸ್ತಿಗಳಲ್ಲಿ ಕಾರು, ಬೈಕು, ಬುಲೆಟ್ ಗಾಡಿ, ಫ್ರಿಜ್ಜು, ಇನ್ನು ಇತ್ಯಾದಿಗಳನ್ನ ಕೂಡ ಇಲ್ಲಿ ಘೋಷಿಸಲಾಗುತ್ತದೆ. ನಂತರ ಈ ಎಲ್ಲ ಮಾಹಿತಿಯನ್ನು ಹಿಂದೆ ಕರಪತ್ರಗಳನ್ನ ಕೊಡುವ ಮೂಲಕ, ಡಂಗರಗಳನ್ನು ಹೊಡೆಸುವ ಮೂಲಕ ಹೇಳಲಾಗುತ್ತಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ಈಗೆಲ್ಲ ಏನಿದ್ರು ಸಾಮಾಜಿಕ ಮಾಧ್ಯಮ, ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಮೂಲಕ ಸಾರ್ವಜನಿಕರಿಗೆ ಪ್ರಸಾರ ಮಾಡಲಾಗುತ್ತದೆ. ಈ ಗೋಳಿ ಊಟಕ್ಕೆ ಗ್ರಾಮ ಮತ್ತು ಸುತ್ತಮುತ್ತ ಸೂಕ್ತವಾದ ಪ್ರದೇಶವನ್ನ ಆಯ್ಕೆ ಮಾಡಲಾಗುತ್ತದೆ. ಬ್ಯಾರಿಕೇಡ್ಗಳು, ಟ್ರ್ಯಾಕ್ಟರ್ ಟ್ರಾಲಿಗಳು ಇತ್ಯಾದಿಗಳನ್ನು ಬಳಸಿ ಟ್ರ್ಯಾಕ್ ನ ಎರಡೂ ಬದಿಯನ್ನ ಭದ್ರಗೊಳಿಸಲಾಗುತ್ತದೆ.
ಮಹಿಳೆಯರು ಮತ್ತು ಮಕ್ಕಳು ಕುಳಿತುಕೊಳ್ಳಲು, ವೀಕ್ಷಿಸಲು ಮತ್ತು ಗೂಳಿಗಳನ್ನು ಮತ್ತು ಭಾಗವಹಿಸುವವರನ್ನು ಹುರಿದುಂಬಿಸಲು ಸಾಕಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡಲಾಗುತ್ತದೆ. ನಿಜವಾಗಿ ಹೇಳಬೇಕೆಂದರೆ ಇದೊಂದು ಮಿನಿ ಸ್ಟೇಡಿಯಂ ಆಗಿರುತ್ತದೆ. ಪಕ್ಕದ ಮರಗಳು, ಕಾಂಪೌಂಡ್ಗಳ ಗೋಡೆಗಳು ಮತ್ತು ಟೆರೆಸ್ಗಳು ಪ್ರೇಕ್ಷಕರ ಗ್ಯಾಲರಿಯಾಗಿ ಬದಲಾವಣೆಯಾಗುತ್ತದೆ. ಅದರಲ್ಲೂ ಅನೇಕರು ನಿಲ್ಲಲು ಬಯಸುತ್ತಾರೆ. ಏತನ್ಮಧ್ಯೆ ಹೋರಿಗಳ ಮಾಲೀಕರು ಋತುವಿನ ಮುಂಚೆಯೇ ಅವುಗಳಿಗೆ ಪೌಷ್ಟಿಕ ಆಹಾರವನ್ನ ನೀಡುವ ಮೂಲಕ ಅವುಗಳನ್ನು ಹೋರಿ ಹಬ್ಬಕ್ಕಾಗಿ ತಯಾರು ಮಾಡುತ್ತಾರೆ. ಅವರು ಅವುಗಳನ್ನ ಮುದ್ದಿಸುತ್ತಾರೆ, ಅವುಗಳನ್ನು ತಂಪಾಗಿಸಲು ಸ್ನಾನವನ್ನು ಕೂಡ ಮಾಡಿಸುತ್ತಾರೆ. ಇದರಿಂದ ಗೂಳಿಗಳು ನಿಸ್ಸಂದೇಹವಾಗಿ ಬಲವಾಗಿ ಮತ್ತು ಆರೋಗ್ಯಕರವಾಗಿ ಬೆಳೆಯುತ್ತವೆ. ಹತ್ತಿರದ ಪ್ರದೇಶದ ಮಾಲೀಕರು ಎತ್ತುಗಳನ್ನು ನಿಯಮಿತವಾಗಿ ಓಡಿಸುವ ಮೂಲಕ ನಿಜವಾದ ಟ್ರ್ಯಾಕ್ನ ಓಟಕ್ಕೆ ತರಬೇತಿಯನ್ನು ಕೂಡ ನೀಡುತ್ತಾರೆ. ಇದನ್ನ ಕರಾವಳಿ ಭಾಗದಲ್ಲಿ ಕಂಬಳ ಎಂದು ನಡೆಸುತ್ತಾರೆ. ಅಲ್ಲಿಯೂ ಕೂಡ ಇದು ವಿಜೃಂಭಣೆಯಿಂದ ಹೋರಿ ಬೆದರಿಸುವ ಸ್ಪರ್ಧೆ ನಡೆಯುತ್ತದೆ. ಹೆಚ್ಚಾಗಿ ಇದು ಹೋರಿಗಳನ್ನ ಓಡಿಸುವ ಸ್ಪರ್ಧೆಯಾಗಿದೆ. ಕನ್ನಡದಲ್ಲಿ ಹೋರಿ ಹಬ್ಬ ಎಂದು ಕರೆಸಲ್ಪಡುವ ಈ ಕ್ರೀಡೆ ತಮಿಳುನಾಡಿನ ಬಹುಮುಖ್ಯ ಗ್ರಾಮೀಣ ಕ್ರೀಡೆ. ಇದನ್ನ ಹೆಚ್ಚಾಗಿ ಸಂಕ್ರಾಂತಿ ಹಬ್ಬದಲ್ಲಿ ಆಚರಿಸುತ್ತಾರೆ. ಇದನ್ನ ಇಲ್ಲಿ ಜಲ್ಲಿಕಟ್ಟು ಎಂದು ಕೂಡ ಕರೆಯುತ್ತಾರೆ. ಚೆನ್ನಾಗಿ ಕೊಬ್ಬಿದ ಹೋರಿಯೊಂದನ್ನ ಮೊದಲೇ ತಯಾರಿಸಿ ನಿಂತ ಜನರ ಗುಂಪಿಗೆ ಹಗ್ಗವಿಲ್ಲದೆ ಬಿಡಲಾಗುತ್ತದೆ. ಗೂಳಿಯನ್ನ ಹಗ್ಗ ಬಿಚ್ಚಿ ಬಿಟ್ಟ ತಕ್ಷಣ ನೆರೆದಿರುವ ಜನರ ಹರ್ಷೋದ್ಗಾರ, ಕೇಕೆ ಮುಗಿಲು ಮುಟ್ಟುತ್ತದೆ. ಇದನ್ನು ಕಂಡ ಹೋರಿ ನಿಗದಿತ ಬಯಲಿನಲ್ಲಿ ಓಡಲು ಆರಂಭಿಸುತ್ತದೆ. ಅದರ ಮೇಲೆ ಎರಗುವ ಉತ್ಸಾಹಿ ತರುಣರು, ಯುವಕರು ಹೋರಿಯ ಭುಜ ಹಿಡಿದುಕೊಂಡು ಹೋರಿಯನ್ನು ಒಂದು ಕಡೆ ನಿಲ್ಲಿಸಬೇಕು. ಹಾಗೆ ನಿಲ್ಲಿಸುವಲ್ಲಿ ಯಾರು ಸಫಲರಾಗುತ್ತಾರೋ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಅವರಿಗೆ ಎಲ್ಲಿಲ್ಲದ ಮನ್ನಣೆ, ಗೌರವ, ದುಡ್ಡು, ಬಹುಮಾನ ಎಲ್ಲವೂ ಸಿಗುತ್ತದೆ. ಹೋರಿ ಹಬ್ಬ ಎಂಬುದು ರೈತರಿಗೆ ಖುಷಿ ನೀಡುವ ಹಬ್ಬ. ಆದರೆ ಇತ್ತೀಚೆಗೆ ಈ ಹಬ್ಬವನ್ನ ನಿರ್ಬಂಧಿಸಬೇಕು, ನಿಷೇಧ ಮಾಡಬೇಕೆಂದು ಕೆಲವು ಅತ್ಯಂತ ಬುದ್ಧಿಜೀವಿಗಳು ಸರ್ಕಾರದ ಪಟ್ಟು ಹತ್ತಿದ್ದಾರೆ. ಯಾವುದಕ್ಕೂ ಹೇಳಲು ಸಾಧ್ಯವಿಲ್ಲ. ಈಗಿರುವ ಸರ್ಕಾರ ಏನು ಬೇಕಾದರೂ ಮಾಡಬಹುದು. ತಮಿಳುನಾಡಿನಲ್ಲಿ ಅನಾಹುತ ಜಲ್ಲಿಕಟ್ಟಿಗೆ ಅಲ್ಲಿನ ಸರ್ಕಾರ ಜನರ ಮಾತಿಗೆ ಒಪ್ಪಿಗೆ ಕೊಟ್ಟು ಅನುಮತಿಯನ್ನ ನೀಡಿದೆ. ಇದೇ ರೀತಿ ಈ ರೀತಿಯ ರೈತರು ಸಂಭ್ರಮಿಸುವಂತಹ ಜಾನಪದ ಕಲೆಗಳನ್ನ, ಜಾನಪದ ಕ್ರೀಡೆಗಳನ್ನ ಯಾವತ್ತೂ ನಿರ್ಬಂಧಿಸಬಾರದು ಎನ್ನುವುದು ನಮ್ಮ ಇಚ್ಛೆ ಕೂಡ. ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಇನ್ನಷ್ಟು ಅದ್ಭುತ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.